ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ನವಧಾನ್ಯದಲ್ಲಿ ಒಂದು ದೋಸೆ ಮಾಡೋಣ ಅಂತಿದ್ದೇನೆ. ನೋಡಿ, ಇದು 9 ಬಗೆ ಉಂಟು ಇದರಲ್ಲಿ. ಇದು ನೋಡಿ, ಕೆಂಪು ಬೇಳೆ, ತೊಗರಿಬೇಳೆ. ಅದರಲ್ಲಿ ನೋಡಿ 2 ಸ್ಪೂನ್ ಉಂಟು. ನೋಡಿ, ಇದರಲ್ಲಿ ಒಳ್ಳೆ ಪೋಷಕಾಂಶ ಇದೆ. ಹಾಗೆ ಇದು ಅವರೆ ಬೀಜ, ಇದರಲ್ಲಿ ಕೂಡ ಹಾಗೆ. ಇದರಲ್ಲಿ ಒಂದೊಂದರಲ್ಲಿ ಒಂದೊಂದು ಗುಣ ಇದೆ. ಕೆಂಪು ಕಡಲೆ, ಬಟಾಣಿ, ಕಡಲೆಬೇಳೆ, ಹಾಗೆ ತೊಗರಿಬೇಳೆ, ಕಾಬೂಲ್ ಕಡಲೆ ಮತ್ತು ಅಲಸಂದೆ ಬೀಜ. ಹಾಗೆ ಇದು ಉದ್ದಿನ ಬೇಳೆ. ಇದರಲ್ಲೆಲ್ಲ 2 ಸ್ಪೂನ್ ಉಂಟು. ಇದು ಮಾತ್ರ 4 ಸ್ಪೂನ್ ಉಂಟು. ಇದರಲ್ಲಿ ಒಳ್ಳೆ ಪೋಷಕಾಂಶ ಇದೆ. ಇದನ್ನು ನಾವು ಒಂದು 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ನೋಡಿ, 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಇದು ಮಾಮೂಲಿ ಅಕ್ಕಿ, ಅಂದರೆ ನಾರ್ಮಲ್ ಈ ಇಡ್ಲಿ ದೋಸೆಗೆಲ್ಲ ಹಾಕ್ಕೊಳ್ತೇವಲ್ಲ ಅದೇ ಅಕ್ಕಿ, ಸೋನಾ ಮಸೂರಿ ಅಲ್ಲ. ಇದನ್ನು ಬೇಳೆ ಒಟ್ಟಿಗೆ ಸೇರಿಸಿ ಇದರಲ್ಲಿ 4 ಲೋಟ ಇದೆ. ಇದು ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ, 4 ಲೋಟ ಇದೆ. ಇದನ್ನು ಬೇಳೆಯಲ್ಲಿ ಒಟ್ಟಿಗೆ ಸೇರಿಸಿಕೊಂಡು ಚೆನ್ನಾಗಿ ಒಂದು 4-5 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದು ನೋಡಿ, ಈಗ ತೊಳೆದಾಯಿತು. ಇದರ ನೀರುಂಟಲ್ಲ, ಇದರ ನೀರನ್ನು ನಾವು ಹಾಗೆ ಸುಮ್ಮನೆ ಚೆಲ್ಲೋದಕ್ಕಿಂತ ಒಂದು ಪಾತ್ರೆಯಲ್ಲಿಟ್ಟು, ನಾವು ಪಾಟಲ್ಲೆಲ್ಲ ಗಿಡ ನಡ್ತೇವಲ್ಲ ಅದಕ್ಕೆ ಹಾಕ್ಕೊಂಡ್ರೆ ಅದಕ್ಕೆ ಕೂಡ ಒಂದು ಗಿಡಗಳಿಗೆ ಕೂಡ ಪೋಷಕಾಂಶ ಸಿಗ್ತದೆ. ನೋಡಿ, ಅಕ್ಕಿ ಮೇಲೆ ಬರುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ನಮಗೊಂದು 4 ಗಂಟೆ ಚೆನ್ನಾಗಿ ನೆನೆಬೇಕು. ನೆನೆದಾದ್ಮೇಲೆ ಅದನ್ನು ನಾವು ರುಬ್ಕೊಳ್ಬೇಕು. ನೋಡಿ, ಅಕ್ಕಿ ಮೇಲೆ ಬರುವಷ್ಟು ನೀರು ಹಾಕ್ಕೊಂಡು ಇಡಬೇಕು ನಾವು. ಇದು ಚೆನ್ನಾಗಿ 4 ಗಂಟೆಗಳ ಕಾಲ ನೆನೆದಾದ್ಮೇಲೆ ಇದನ್ನು ರುಬ್ಬಿಕೊಳ್ಬೇಕು. ಇದನ್ನು ಮುಚ್ಚಳ ಮುಚ್ಚಿ ನೆನೆಯಲಿಕ್ಕೆ ಬಿಡೋಣ. ಈಗ ನೋಡಿ, 4 ಗಂಟೆ ಆಯಿತು. ಈಗ ಇದನ್ನು ರುಬ್ಬಿಕೊಳ್ಬೇಕು. ನೋಡಿ, ನೆನೆದಿದ್ದೀಗ ಅಕ್ಕಿ ಮತ್ತು ಬೇಳೆ, ಇದೆಲ್ಲ ಧಾನ್ಯ, ಅಂದರೆ 9 ಬಗೆಯ ಧಾನ್ಯಗಳನ್ನು ಹಾಕ್ಕೊಂಡಿದ್ದೇನಲ್ಲ, ಇದು ಚೆನ್ನಾಗಿ ನೆನೆದಿದೆ. ಇದನ್ನು ಈಗ ನಾವು ರುಬ್ಬಿಕೊಳ್ಬೇಕು. ಇದು ರುಬ್ಬಿಕೊಳ್ತೇನೆ ಈಗ ನೋಡಿ, ಇದನ್ನು ರುಬ್ಬಿ ಆಯಿತು. ಇದನ್ನು ಚೆನ್ನಾಗಿ ನಾವು ಕಲಸಬೇಕು. ಕೈ ಹಾಕಿ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ನೋಡಿ, ಈ ರೀತಿ ಚೆನ್ನಾಗಿ ಕಲಸಬೇಕು, ಇಟ್ಕೊಳ್ಬೇಕು. ಅಂದರೆ ಒಂದು 8 ಗಂಟೆ ಇದು ನೆನಿಬೇಕು. ಹಾಗೆ ಉಬ್ಬಬೇಕಲ್ಲ, ಅದಕ್ಕೆ ಇಷ್ಟು ತೆಳು ಸಾಕು, ತುಂಬ ನೀರು ಬೇಡ. ನೋಡಿ, ಇದನ್ನು ಮುಚ್ಚಳ ಮುಚ್ಚಿ ಇಡುವ. ನೋಡಿ, ಈ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆ. ಇದನ್ನು ಈಗ ನಾವು ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ದಾಚಿ ಇಟ್ಕೊಳ್ಳೋಣ. ಇದಕ್ಕೆ ನಾವು ಈಗ ಮೇಲೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ, ಹಾಗೆ ಒಂದು 4-5 ಕಾಯಿಮೆಣಸು ಮತ್ತು ಒಂದು 2 ಟೊಮೆಟೊ, ಒಂದು 2 ನೀರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ನಾವು ಅದರ ಮೇಲೆ ಹಾಕೋಣ. ಅಂದರೆ ನಿಮಗೆ ಎಷ್ಟು ಬೇಕಷ್ಟು, ನಾನು ಇಷ್ಟು ಅಂತ ಅಳತೆಯನ್ನು ಹೇಳೋದಿಲ್ಲ. ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊಂಡಿದ್ದೇನೆ. ನೋಡಿ, ಸಣ್ಣ ಕಟ್ ಮಾಡಿಕೊಂಡ್ರೂ ಆಗುತ್ತೆ, ತುಂಬ ಸಣ್ಣ ಮಾಡಿದರೂ ಒಳ್ಳೆಯದು. ಅದಕ್ಕೀಗ
ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ತೀನಿ. ಪರಿಮಳಕ್ಕೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತೇನೆ, 1/4 ಟೀ ಸ್ಪೂನ್. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಚೂರು. ಅದಕ್ಕೆ ಹಾಕ್ಕೊಂಡಿದ್ದೇವೆ ನಾವು, ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲದನ್ನ. ಅಂದರೆ ಬೇರೆ ಬೇರೆ ಹಾಕಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಬರುತ್ತಲ್ಲ, ಅದಕ್ಕೆ. ಮತ್ತು ಫ್ಲೇವರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಭಾರಿ ಮಳೆ ಇಲ್ಲಿ, ಮಳೆ ಸೌಂಡಲ್ಲಿ ಮಾತಾಡೋದು ಕೇಳ್ತದೆ ಗೊತ್ತಿಲ್ಲ, ತುಂಬ ಮಳೆ ಬರ್ತಾ ಉಂಟು. ಈಗ ಸಾಕು ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ. ನಾನಿಲ್ಲಿ ಕಬ್ಬಿಣದ ಹಂಚಲ್ಲಿ ಮಾಡ್ತಿದ್ದೇನೆ, ಅಂದರೆ ತವದಲ್ಲಿ ಮಾಡ್ತಾಯಿಲ್ಲ. ಯಾವುದರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ದಪ್ಪ ಮಾಡುವಂಥ. ಇದಕ್ಕೆ ಈಗ ನಾವು ಮಿಕ್ಸ್ ಮಾಡ್ಕೊಂಡಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಹೀಗೆ ಮಿಕ್ಸ್ ಮಾಡಿದರೆ ಎಲ್ಲ ಸಮವಾಗಿ ಬೀಳ್ತದೆ. ಇಲ್ಲದಿದ್ದರೆ ಕೊತ್ತಂಬರಿ ಸೊಪ್ಪು ಜಾಸ್ತಿ, ನೀರುಳ್ಳಿ ಕಡಿಮೆ ಹಾಗೆಲ್ಲ ಬರುತ್ತೆ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೋದು. ಜಾಸ್ತಿ ಇಷ್ಟಪಡೋದಾದರೆ ಜಾಸ್ತಿ ಹಾಕ್ಕೊಳ್ಬೋದು, ಇಲ್ಲ ಸಾಕು ಸ್ವಲ್ಪನೇ ಅಂದರೆ ಚೂರು ಚೂರು ಹಾಕ್ಕೊಳ್ಬೋದು. ಮುಚ್ಚಳ ಮುಚ್ಚಿ ಬೇಯಿಸುವ. ಇನ್ನೊಂದು ಹಾಕ್ಕೊಂಡೆ ಹಾಗೆಯೇ. ಸಣ್ಣ ಸಣ್ಣದು ಹಾಕ್ಕೊಂಡ್ರೆ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಸಣ್ಣದು ಹಾಕ್ಕೊಂಡಿದ್ದೇನೆ. ನೋಡಿ, ನವಧಾನ್ಯ ದೋಸೆ ಇದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದಕ್ಕೆ ಹಾಕಿದಂಥ ಸೊಪ್ಪು, ಟೊಮೆಟೊ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಅದರೊಟ್ಟಿಗೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಕೆಂಪು ಮೆಣಸು, ಬೆಳ್ಳುಳ್ಳಿ, ಹುಳಿ, ಉಪ್ಪು ಇಷ್ಟೇ ಹಾಕ್ಕೊಂಡದ್ದು. ಇದು ಕೆಂಪು ಚಟ್ನಿ, ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡಿದ್ದೇನೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ಹೀಗೇನು ಮಾಡ್ಬೋದು, ನಾವು ಅದರ ಸೊಪ್ಪೆಲ್ಲ ಹಾಕದೇನು ಹಾಗೇನು ಮಾಡ್ಕೊಳ್ಬೋದು. ನೋಡಿ, ಹೀಗೇನು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ನಾಳೆ ಸಿಗ್ತೀನಿ, ಬಾಯ್.